ಗೋಹತ್ಯೆ ನಿಷೇಧ ಜಾರಿ, ಸಮಾನ ನಾಗರಿಕ ಸಂಹಿತೆ ಹಾಗೂ ಜನಸಂಖ್ಯೆ ನಿಯಂತ್ರಣ ಕಾನೂನು ಜಾರಿಗೊಳಿಸಲು ಉಡುಪಿಯಲ್ಲಿ ನಡೆದ ಸಂತರ ಸಮ್ಮೇಳನದಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ಕೃಷ್ಣ ಮಠದ ರಾಜ್ಯಾಂಗಣದಲ್ಲಿ ಯೋಗಗುರು ಬಾಬಾ ರಾಮದೇವ್, ಪೇಜಾವರ ಮಠದ ಹಿರಿಯ ಮಠಾಧೀಶ ವಿಶ್ವೇಶ್ವರ ತೀರ್ಥ ಶ್ರೀಪಾದರು ಸೇರಿದಂತೆ 18 ಯತಿಗಳ ಕೂಡುವಿಕೆಯಲ್ಲಿ ಸಂತ ಸಮ್ಮೇಳನ ನಡೆಯಿತು. ದೀಪ ಬೆಳಗಿಸುವ ಮೂಲಕ ಸಂತರು ಸಮ್ಮೇಳನವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪೇಜಾವರ ಶ್ರೀಗಳು, ರಾಷ್ಟ್ರದಲ್ಲಿ ಗೋಹತ್ಯೆ ನಿಷೇಧವಾಗಬೇಕು, ಗಂಗಾ ಶುದ್ಧೀಕರಣವಾಗಬೇಕು. ಗೋವು ಹತ್ಯೆ ಮಾನವೀಯತೆಗೆ ಎಸಗುವ ದ್ರೋಹ. ಭಾರತದ ರಾಷ್ಟ್ರೀಯ ಪ್ರಾಣಿ ಗೋವು ಆಗಲೇ ಹುಲಿ ರಾಷ್ಟ್ರ ಪ್ರಾಣಿಯಾಗಿದ್ದಕ್ಕೆ ಭಯೋತ್ಪಾದನೆ ಹೆಚ್ಚಾಗ್ತಾ ಇದೆ. ಆತಂಕವಾದ, ಅನುಕಂಪವಾದ ಆಗಬೇಕು. ಗಂಗೆ ನಮ್ಮನ್ನ ಶುದ್ಧೀಕರಣ ಮಾಡಬೇಕು. ನಾವು ಗಂಗೆಯನ್ನ ಶುದ್ಧೀಕರಣ ಮಾಡುವಂತೆ ಆಗಿದ್ದು ವಿಪರ್ಯಾಸ ಅಂತ ಹೇಳಿದ್ರು. ಕೊಡುಗೆ ಆಗಬೇಕಾದ್ರೆ ಒಂದು ಗೋ ರಕ್ಷಣೆ, ಗೋಹತ್ಯೆ ನಿಷೇಧ, ಇನ್ನೊಂದು ಗಂಗಾ ಶುದ್ಧೀಕರಣ. ಇದೆರಡು, ಗೋ ಮತ್ತು ಗಂಗಾ, ಇದರ ಬಗ್ಗೆ ದೊಡ್ಡ ಸಾಧನೆ ನಡೆದರೆ ನಮ್ಮ ಗೋವಿಂದನ ಅನುಗ್ರಹ ಈ ರಾಷ್ಟ್ರಕ್ಕೆ ಗೋವಿಂದನ ಅನುಗ್ರಹ ಆಗಬೇಕಾಗಿದ್ದರೆ ಗೋ ಮತ್ತು ಗಂಗಾ ಇವುಗಳ ರಕ್ಷಣೆಯ ಕಾರ್ಯ ಪ್ರಪ್ರಥಮವಾಗಿ ಆಗಬೇಕಾಗಿದೆ. ಆ ನಿರ್ಣಯ ಇವತ್ತು ಕೈಗೊಂಡಿದ್ದಾನೆ. ಗೋ ರಕ್ಷಣೆ ಕೇವಲ ಧಾರ್ಮಿಕ ದೃಷ್ಟಿಯಿಂದಲ್ಲ, ಕೇವಲ ಆರ್ಥಿಕ ದೃಷ್ಟಿಯಿಂದಲ್ಲ, ಮಾನವೀಯತೆಯ ದೃಷ್ಟಿಯಿಂದ. ನಮ್ಮ ಗೋಗಳು ನಮಗಿಷ್ಟು, ನಮಗೆ ತಾಯಿ ಒಬ್ಬೊಬ್ಬರಿಗೆ ಬೇರೆ ಬೇರೆ, ನಮಗೆ ಹಾಲು ಕೊಟ್ಟು ಪೋಷಣೆ ಮಾಡಬಹುದು ತಾಯಿ, ಒಬ್ಬೊಬ್ಬರಿಗೆ ಬೇರೆ ಬೇರೆ ತಾಯಿ. ಗೋವು ಎಲ್ಲರ ತಾಯಿ, ಇಲ್ಲಿ ನಮ್ಮ ಎಲ್ಲ ಭಾರತೀಯರ ತಾಯಿ ಗೋಮಾತೆ. ಅಂತ ಗೋಮಾತೆಯ ರಕ್ಷಣೆ 18 ಯತಿಗಳು ಈ ಸಂತ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ಗೋಹತ್ಯೆ ನಿಷೇಧ ಜಾರಿ, ಸಮಾನ ನಾಗರಿಕ ಸಂಹಿತೆ ಹಾಗೂ ಜನಸಂಖ್ಯೆ ನಿಯಂತ್ರಣ ಕಾನೂನು ಜಾರಿಗೊಳಿಸಲು ಆಗ್ರಹಿಸಿ ನಿರ್ಣಾಯಕ ಮಾಡಿ ಕೇಂದ್ರಕ್ಕೆ ಹಾಗೂ ರಾಷ್ಟ್ರಪತಿಗಳಿಗೆ ರವಾನೆ ಮಾಡಲು ಸಮ್ಮೇಳನದಲ್ಲಿ ನಿರ್ಧರಿಸಲಾಯಿತು.